ಪ್ರಸ್ತುತ ಕೋಸ್ಟಲ್ ವುಡ್ ನ ವೇಗ ಯಾವ ರೀತಿ ಇದೆ ಅಂದ್ರೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ತೆರೆ ಕಾಣುತ್ತಿದೆ. ಇನ್ನು ಸಾಲು ಸಾಲು ಚಿತ್ರಗಳು ತೆರೆಗೆ ಅಪ್ಪಳಿಸಲು ಸಾಲು ಸಾಲಾಗಿ ನಿಂತಿದೆ. ಈ ಚಿತ್ರಗಳ ಪೈಕಿ ಟಾಪ್ 5 ಚಿತ್ರಗಳನ್ನು ಕೋಸ್ಟಲ್ ಕನ್ನಡ ಆಯ್ಕೆ ಮಾಡಿತ್ತು. ಇದರಲ್ಲಿ ಈಗಾಗಲೇ ತೆರೆ ಕಾಣಲು ಡೇಟ್ ಅನೌನ್ಸ್ ಆಗಿರೋ ಚಿತ್ರಗಳು ಹಾಗೆ ಬಿಡುಗಡೆಗೆ ಸಜ್ಜಾಗಿರೋ ಚಿತ್ರಗಳ ಜೊತೆಗೆ ಶೂಟಿಂಗ್ ಆಗ್ತಾ ಇರೋ ಚಿತ್ರಗಳನ್ನು ಕೂಡ ಆಯ್ಕೆ ಮಾಡಲಾಗಿದೆ. ಹಾಗೆ ಈ 5 ಚಿತ್ರಗಳಲ್ಲಿ ನೀವು ನೋಡಬೇಕೆಂದಿರುವ ಟಾಪ್ 5 ಚಿತ್ರಗಳು ಯಾವುದು ಎಂದು ವೋಟಿಂಗ್ ಪೋಲ್ ಮಾಡಲಾಗಿತ್ತು. ಇದಕ್ಕೆ ನಮ್ಮ ವೀಕ್ಷಕರು ಉತ್ತಮ ರೀತಿಯಲ್ಲಿ ಸ್ಪಂದನೆ ನೀಡಿದ್ದು, ಇದರಲ್ಲಿ ನಂಬರ್ 1 ಯಾವುದು ಅನ್ನೋ ಕುತೂಹಲಕ್ಕೆ ಇದೀಗ ತೆರೆ ಬಿದ್ದಿದೆ. ಟಾಪ್ 5 ಚಿತ್ರಗಳ ಪೈಕಿ ಶರತ್ ಪೂಜಾರಿ ನಿರ್ದೇಶನದ ಕಂಬಳಬೆಟ್ಟು ಭಟ್ರೇನ ಮಗಳ್, ರಂಜಿತ್ ಸುವರ್ಣ ನಿರ್ದೇಶನದ ಒಮಿಲ್, ವಿಶ್ವನಾಥ್ ಕೊಡಿಗಲ್ ನಿರ್ದೇಶನದ ಎನ್ನ, ಸಾಕ್ಷಾತ್ ಮಲ್ಪೆ ನಿರ್ದೇಶನದ ಕರ್ಣೆ, ಗಂಗಾಧರ್ ಕಿರೋಡಿಯನ್ ನಿರ್ದೇಶನದ ಪುಂಡಿ ಪಣವು ಚಿತ್ರವನ್ನು ಆಯ್ಕೆ ಮಾಡಲಾಗಿತ್ತು. ಈ 5 ಚಿತ್ರಗಳಲ್ಲಿ ಬಹುಜನರು ನಿರೀಕ್ಷಿಸುತ್ತಿರುವ ಚಿತ್ರ ಯಾವುದು ಅನ್ನೋದಕ್ಕೆ ಇದೀಗ ಉತ್ತರ ಸಿಕ್ಕಿದೆ. ನಿಮ್ಮ ನೆಚ್ಚಿನ ಕೋಸ್ಟಲ್ ಕನ್ನಡ ನಡೆಸಿರೋ ವೋಟಿಂಗ್ ಪೋಲ್ಗೆ ಒಟ್ಟು 1344 ಮಂದಿ ವೋಟ್ ಹಾಕಿದ್ದು, ಇದರಲ್ಲಿ 3.05% ಅಂದ್ರೆ 41 ಮಂದಿ ಪುಂಡಿ ಪಣವು ಚಿತ್ರಕ್ಕೆ ಮತ ಹಾಕಿದ್ದು, ಇದು ಟಾಪ್ 5ನೇ ಸ್ಥಾನ ಪಡೆದುಕೊಂಡಿದೆ. ಹಾಗೆ ಅರ್ಜುನ್ ಕಾಪಿಕಾಡ್ ಅಭಿನಯದ ನವೆಂಬರ್ 16ರಂದು ತೆರೆ ಕಾಣಲಿರುವ ಕರ್ಣೆ ಚಿತ್ರಕ್ಕೆ 7.89% ಅಂದ್ರೆ 106 ಮಂದಿ ವೋಟ್ ಹಾಕಿದ್ದು, ಇದು 4ನೇ ಸ್ಥಾನ ಪಡೆದುಕೊಂಡಿದೆ. ಜೊತೆಗೆ ವಿಶ್ವನಾಥ್ ಕೋಡಿಕಲ್ ಅವರ ವಿಭಿನ್ನ ಪ್ರಯತ್ನ ಹಾಗೆ ಆರಂಭದಲ್ಲಿಯೇ ಭಾರಿ ನಿರೀಕ್ಷೆ ಹುಟ್ಟಿ ಹಾಕಿಸಿರುವ ಎನ್ನ ಸಿನಿಮಾಗೆ 11.09% ಅಂದ್ರೆ 149 ಮಂದಿ ವೋಟ್ ಹಾಕಿದ್ದಾರೆ. ಹಾಗಾದ್ರೆ ನಂಬರ್ 1 ಮತ್ತು ನಂಬರ್ 2 ಚಿತ್ರಗಳು ಯಾವುದು ಅನ್ನೋದು ನಿಮಗೆ ಈಗಾಗಲೇ ಗೊತ್ತಾಗಿರಬಹುದು. ಆದ್ರೆ ಇದರಲ್ಲಿ ನಂಬರ್ 1 ಅಂಡ್ ನಂಬರ್ 2 ಚಿತ್ರ ಎಷ್ಟೆಷ್ಟು ವೋಟ್ ಪಡೆದುಕೊಂಡಿದೆ ಗೊತ್ತಾ? ಯಸ್, ರಂಜಿತ್ ಸುವರ್ಣ ನಿರ್ದೇಶನದ ಒಮಿಲ್ ತುಳುನಾಡು ಸೇರಿದಂತೆ ಕರುನಾಡಿನಲ್ಲೂ ಭಾರಿ ನಿರೀಕ್ಷೆ ಮೂಡಿಸಿರೋ ಚಿತ್ರ. ಈ ಚಿತ್ರಕ್ಕೆ 34 ಅಂದ್ರೆ 457 ಮಂದಿ ವೋಟ್ ಹಾಕಿದ್ದು 2ನೇ ಸ್ಥಾನವನ್ನ ಪಡೆದುಕೊಂಡಿದೆ. ಇನ್ನು ರೊನಾಲ್ಡ್ ಮಾರ್ಟಿನ್ ನಿರ್ಮಾಣದ ಶರತ್ ಪೂಜಾರಿ ನಿರ್ದೇಶನದ ಕಂಬಳಬೆಟ್ಟು ಭಟ್ರೇನ ಮಗಳ್ ಚಿತ್ರಕ್ಕೆ 43.97% ಅಂದ್ರೆ 591 ಮಂದಿ ವೋಟ್ ಹಾಕಿದ್ದು, ಮೊದಲನೇ ಸ್ಥಾನವನ್ನ ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾಗಿದೆ. ಇದು ಕೇವಲ 24 ಗಂಟೆಗಳಲ್ಲಿ ಸಿಕ್ಕಿರೋ ಮತಗಳಷ್ಟೇ. ಹಾಗೆ ಇದು ಪ್ರೇಕ್ಷಕರಿಗೆ ಚಿತ್ರದ ಬಗ್ಗೆ ಇರುವ ನಿರೀಕ್ಷೆಯ ಒನ್ ಲೈನ್ ಸ್ಟೋರಿ ಅಷ್ಟೇ. ಇದರಿಂದ ಚಿತ್ರದ ಬಗ್ಗೆ ಯಾವುದೇ ಜಡ್ಜ್ಮೆಂಟ್ ಕೊಡೋದಕ್ಕೆ ಸಾಧ್ಯವಿಲ್ಲ, ಬರೀ ನಿರೀಕ್ಷೆಗಳನ್ನ ಹೇಳಬಹುದಷ್ಟೇ. ಚಿತ್ರದ ಬಗ್ಗೆ ಜಡ್ಜ್ಮೆಂಟ್ ಏನಿದ್ರು ಸಿನಿಮಾ ತೆರೆ ಕಂಡ ಬಳಿಕ ಪ್ರೇಕ್ಷಕ ನೀಡ್ತಾನೆ. ಈ ಎಲ್ಲಾ ಚಿತ್ರಗಳಿಗೆ ನಮ್ಮದೊಂದು ಆಲ್ ದಿ ಬೆಸ್ಟ್. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಕೋಸ್ಟಲ್ ಕನ್ನಡ ಪೇಜ್ಗೆ ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ.